ಒಪ್ಪೋ ಚೈನೀಸ್ ಕಂಪನಿಯ ಕೆ ಸೀರೀಸ್ ಮೊಬೈಲ್ ಅನ್ನು ಅಂಗಡಿಗಳಿಗೆ ನೀಡದೆ ಆನ್ಲೈನ್ ಮೂಲಕ ಮಾರಾಟ ಮಾಡಲು ಅವಕಾಶ ನೀಡಿರುವುದಕ್ಕೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ ಆಕ್ರೋಶ ವ್ಯಕ್ತಪಡಿಸಿದೆ. ನಗರದ ಕುಲಶೇಖರದ ಪೋಸ್ಟ್ ಆಫೀಸ್ ಬಳಿ ಇರುವ ಒಪ್ಪೋ ಡಿಸ್ಟ್ರಿಬ್ಯೂಟರ್ನ ಆರ್ಟ್ಸ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ನ ಮುಂಭಾಗದಲ್ಲಿ ಧರಣಿ ನಡೆಸಿದರು. ಒಪ್ಪೋ ಚೈನೀಸ್ ಕಂಪನಿಯ ಕೆ ಸೀರೀಸ್ ಮೊಬೈಲ್ ಅನ್ನು ಆನ್ಲೈನ್ ಮೂಲಕ ಮಾರಾಟಕ್ಕೆ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ ಆಕ್ರೋಶ ವ್ಯಕ್ತಪಡಿಸಿದೆ. ಕೆ ಸೀರೀಸ್ ಮೊಬೈಲ್ ಅನ್ನು ಅಂಗಡಿಗಳಿಗೆ ನೀಡದೇ ಇರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಗರದ ಕುಲಶೇಖರದ ಪೋಸ್ಟ್ ಆಫೀಸ್ ಬಳಿ ಇರುವ ಒಪ್ಪೋ ಡಿಸ್ಟ್ರಿಬ್ಯೂಟರ್ನ ಆರ್ಟ್ಸ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ನ ಮುಂಭಾಗದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಧರಣಿ ನಡೆಯಿತು. ಈ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾದ ಶೈಲೇಂದ್ರ ಸರಳಾಯ ಅವರು ಮುಂದಿನ ದಿನಗಳಲ್ಲಿ ಅಂಗಡಿಗಳಿಗೆ ಮಾರಾಟಕ್ಕೆ ಅವಕಾಶ ನೀಡದೇ ಇದ್ರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು. ಇವತ್ತು ಒಪ್ಪೋ ಸೀರೀಸಿನ ಕೆ ಸೀರೀಸಿನ ಯಾವುದೇ ಸ್ಟಾಕ್ಗಳನ್ನು ನಮಗೆ ಕೊಡದೇ ಇರುವ ಬಗ್ಗೆ ನಾವು ಹಂಗರ್ ಸ್ಟ್ರೈಕನ್ನು ಮಾಡ್ತಾ ಇದ್ದೇವೆ. ಇದು ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನಾವು ನಮ್ಮ ಸಂಘದಿಂದ ಮಾಡ್ತಾ ಇದ್ದೇವೆ. ಇದು ಇನ್ನೂ ಸ್ಟಾಕ್ ಕೊಡದಿದ್ದರೆ ಇನ್ನೂ ನಾವು ಮುಂದುವರಿಸುವ ಯೋಚನೆ ಮಾಡಿದ್ದೇವೆ. ಈ ಮನವಿಯನ್ನು ನಾವು ಒಪ್ಪದ ಡಿಸ್ಟ್ರಿಬ್ಯೂಟರಿಗೆ ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ತದಬಳಿಕ ಮಾತನಾಡಿದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಶಶಿರಾಜ್ ರೈ ಅವರು ಕೆ ಸೀರೀಸ್ ಮೊಬೈಲ್ ಅನ್ನು ಆನ್ಲೈನ್ನಲ್ಲಿ ಮಾತ್ರ ಮಾರಾಟ ಮಾಡಲಾಗುತ್ತಿದೆ. ಯಾವುದೇ ಸ್ಟಾಕ್ಗಳನ್ನು ರಿಟೇಲ್ಸ್ ಅಂಗಡಿಗಳಿಗೆ ಮಾರಾಟಕ್ಕೆ ನೀಡುತ್ತಿಲ್ಲ. ನಮಗೆ ಬೇಕಾದ ಸ್ಟಾಕ್ಗಳನ್ನು ಕೊಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆ ಸೀರೀಸ್ ಮಾಡೆಲ್ ಅನ್ನು ಪರ್ಟಿಕ್ಯುಲರ್ ಆಗಿ ಆನ್ಲೈನಲ್ಲಿ ಮಾತ್ರ ಸೇಲ್ಸ್ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಕಂಪನಿಯವರು ಯಾವುದೇ ಸ್ಟಾಕ್ಸನ್ನು ನಮ್ಮ ರಿಟೇಲರಿಗೆ ಅಂದರೆ ಮೈನ್ಲೈನ್ ರಿಟೇಲರ್ಗೆ ಸಪ್ಲೈ ಮಾಡ್ತಾ ಇಲ್ಲ. ನಮಗೆ ಬೇಕಾದಷ್ಟು ಸ್ಟಾಕ್ಸನ್ನು ಒಪ್ಪೋ ಕಂಪನಿ ಕೊಡ್ತಾ ಇಲ್ಲ. ಅದರಿಂದಾಗಿ ಇವತ್ತು ಈ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೇವೆ. ಯಾವತ್ತಿನವರೆಗೆ ಅವರು ಕೆ ಸೀರೀಸನ್ನು ನಮ್ಮ ಮೈನ್ಲೈನ್ ರಿಟೇಲರ್ಗೆ ಕೊಡ್ತಾರೋ ಅವತ್ತಿನವರೆಗೆ ಸಹ ಈ ಸ್ಟ್ರೈಕ್ ಕಂಟಿನ್ಯೂ ಆಗ್ತಾ ಇರ್ತದೆ. ಮತ್ತು ನಾವು ಈ ಒಪ್ಪೋ ಸೇಲ್ಸನ್ನು ನಮ್ಮ ಯಾವುದೇ ಮಳಿಗೆಯಲ್ಲಿ ಸಹ ಇನ್ನೂ ನಾವು ಸೇಲ್ ಮಾಡೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಆದುದರಿಂದ ಎಲ್ಲ ರಿಟೇಲರ್ ನಮ್ಮ ಸ್ವಾಮಿತ್ರರು ಇದಕ್ಕೆ ಜೊತೆಗೂಡಿ ಇನ್ನು ಮುಂದೆ ನಾವು ಒಪ್ಪದ ಯಾವುದೇ ಪ್ರಾಡಕ್ಟನ್ನು ನಾವು ಸೇಲ್ ಮಾಡದೆ ನಮಗೆ ಯಾವತ್ತಿನವರೆಗೆ ಅವರು ಸ್ಟಾಕ್ ಕರೆಕ್ಟಾಗಿ ಕೊಡೋದಿಲ್ಲ ಆವತ್ತಿನವರೆಗೆ ಈ ಹಂಗರ್ ಸ್ಟ್ರೈಕ್ ನಾವು ಮಾಡ್ತಾ ಇರ್ತೇವೆ. ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ 5 ಗಂಟೆವರೆಗೆ ಹಂಗರ್ ಸ್ಟ್ರೈಕ್ ಮಾಡ್ತೇವೆ. ನಂತರ ಇದರ ನಂತರ ಮುಂದೆ ಸಹ ನಾವು ಸ್ಟ್ರೈಕ್ ಮಾಡಲಿಕ್ಕಿದ್ದೇವೆ. ಆಂಧ್ರ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಮುನೀರ್ ಅವರು ಮಾತನಾಡಿ ಚೈನೀಸ್ ಬುದ್ಧಿವಂತಿಕೆಯನ್ನ ಒಪ್ಪೋ ಚೈನೀಸ್ ನೀಡುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಏನಿದೆ ಅದು ಮೈನ್ ಲೈನ್ಗೆ ಕೊಡ್ತಾ ಇಲ್ಲ. ಇದನ್ನು ಬಿಟ್ಬಿಟ್ಟು ಇವತ್ತು ಚೈನೀಸ್ ಅವರ ಬುದ್ಧಿವಂತಿಕೆ ತೋರಿಸ್ತಾ ಇದ್ದಾರೆ. ಆ ಚೈನೀಸ್ ಕಂಪನಿಗಳು ಆನ್ಲೈನ್ಗೆ ಕೊಡ್ತಾ ಇದ್ದಾರೆ. ಇದೇ ರೀತಿ ನೀವು ಮೈನ್ ಲೈನನ್ನು ಬಿಟ್ಟು ಆನ್ಲೈನ್ ಕಂಪನಿಗಳಿಗೆ ಸಪೋರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನು ಚೈನಾಕ್ಕೆ ಪುನಃ ನಾವು ಕಳಿಸ್ತೇವೆ ಅಂತ ನಾವು ಹೇಳ್ತೇವೆ. ಈ ವೇಳೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಅಜರ್ ಮಹಮ್ಮದ್ ಫಾರೂಕ್, ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ನ ಪುತ್ತೂರು ತಾಲೂಕು ಅಧ್ಯಕ್ಷ ಪ್ರವೀಣ್, ಬಂಟ್ವಾಳ ತಾಲೂಕು ಪದಾಧಿಕಾರಿ ನೌಶಾದ್ ಸೇರಿದಂತೆ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ತದಬಳಿಕ ಒಪ್ಪೋ ಕಂಪನಿಯ ಪರವಾಗಿ ಜೀವನ್ ವಿಘ್ನೇಶ್ ಅವರು ಮನವಿಯನ್ನ ಸ್ವೀಕರಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.